ನಿನ್ನೆ ರಾತ್ರಿ ಸುಳ್ಯದ ಬೆಳ್ಳಾರಿನಲ್ಲಿ ಏನು ಘಟನೆ ನಡೆದಿದೆ, ನಮ್ಮ ಮನೆಯ ಮಗನನ್ನ ನಾವು ಕಳ್ಕೊಂಡಿದ್ದೇವೆ. ಅತ್ಯಂತ ದುಃಖ ಮತ್ತು ಆಕ್ರೋಶ ಸಹಜವಾಗಿ ನಮ್ಮೆಲ್ಲರ ನಡುವೆ ಇವತ್ತು ಇದ್ದೇ ಇದೆ. ಈ ಹತ್ಯಾಕಾಂಡಕ್ಕೆ ಉತ್ತರವನ್ನ ಖಂಡಿತ ಸರ್ಕಾರ ಕೊಟ್ಟೇ ಕೊಡುತ್ತೆ. ಸರ್ಕಾರ ಕೈಕಟ್ಟಿ ಕುಳಿತುಕೊಳ್ಳುವಂತ ಪ್ರಶ್ನೆ ಇಲ್ವೇ ಇಲ್ಲ. ಯಾವ ಈ ಮಾನಸಿಕತೆಯ ಜಿಹಾದಿ ಮಾನಸಿಕತೆಗಳಿದೆಯೋ ಇದನ್ನ ಮಟ್ಟ ಹಾಕ್ಲಿಕ್ಕೆ ಸರ್ಕಾರ ಸರ್ವಸನ್ನದ್ಧವಾಗಿದೆ. ಖಂಡಿತ ಎಲ್ಲ ಕ್ರಮಗಳನ್ನು ಕೂಡ ಖಂಡಿತ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಕೈಗೊಳ್ಳುತ್ತೆ. ಇವತ್ತು ಕಾರ್ಯಕರ್ತರು ಮತ್ತು ಸಾರ್ವಜನಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೊಲೀಸರ ಮುಖಾಂತರ ಬಿಗಿಯಾದ ಕ್ರಮ ಆಗಬೇಕು ಅನ್ನುವಂತ ಆಕ್ರೋಶಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತ ಆಗ್ತಾ ಇದೆ. ನಾನು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತೇನೆ. ಇದೇ ರೀತಿಯಾದಂತಹ ಸರಣಿ ಹತ್ಯಾಕಾಂಡಗಳು ಇಡೀ ದೇಶದಲ್ಲಿ ನಡೀತಾ ಇದೆ. ಒಂದು ರೀತಿ ವ್ಯವಸ್ಥಿತವಾಗಿ ಉತ್ತರದಿಂದ ದಕ್ಷಿಣದ ತನಕ ಜಿಹಾದಿ ಮಾನಸಿಕತೆ ಇರುವಂತಹ ಮತೀಯ ಶಕ್ತಿಗಳು ಏನು ಆಕ್ರಮಣವನ್ನು ನಡೆಸ್ತಾ ಇದ್ದಾರೆ, ಇದು ಒಬ್ಬ ಕಾರ್ಯಕರ್ತನ ಮೇಲಿನ ಹಲ್ಲೆ ಅನ್ನೋದ್ರ ಜೊತೆಗೆ ಒಂದು ವಿಚಾರದ ಮೇಲೆ ಟಾರ್ಗೆಟ್ ಅನ್ನ ಮಾಡಿಕೊಂಡು ಹತ್ಯೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಈ ಸಂಚು ಇವತ್ತು ವಿಸ್ತರಿಸ್ತಾ ಇದೆ. ಎರಡೂ ಸರ್ಕಾರಗಳು ಈ ಮತೀಯ ಶಕ್ತಿಗಳನ್ನ ಹತ್ತಿಕ್ಲಿಕ್ಕೆ ಬೇಕಾದಂತ ಸೂಕ್ತವಾದಂತ ಕ್ರಮಗಳನ್ನ ಖಂಡಿತ ಕೈಗೊಳ್ತವೆ. ಮಾನಸಿಕತೆಯ ಮತೀಯ ಶಕ್ತಿಗಳನ್ನ ಈ ಸರ್ಕಾರ ಬಗ್ಗೆ ಬಡದೆ ಬಡಿಯುತ್ತೆ. ನಿನ್ನೆ ನಡೆದಂತ ಘಟನೆಗೆ ಉತ್ತರವನ್ನ ಖಂಡಿತ ನಾವು ಕೊಟ್ಟೆ. ಯಾವ ರೀತಿಯಾದಂತಹ ಕ್ರಮ ಇದೆಲ್ಲದನ್ನು ಕೂಡ ನಾನು ಇಲಾಖಾ ಅಧಿಕಾರಿ ಅಲ್ಲ, ಯಾವ್ದನ್ನ ಮಾಡ್ಲಿಕ್ಕೆ ಆಗುತ್ತಲ್ಲ. ಸರ್ಕಾರದ ಭಾಗವಾಗಿ ಇಲಾಖೆಯನ್ನ ಏನು ಚುರುಕುಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೋ, ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಏನು ಬಿಗಿಯಾಗಿ ಏನನ್ನು ಹೇಳಬೇಕಾಗಿದೆಯೋ ಇದೆಲ್ಲದನ್ನು ಕೂಡ ಹೇಳಿದೆ. ಸಾರ್ವಜನಿಕವಾದಂತಹ ಅಭಿಪ್ರಾಯಗಳು ಬೇರೆ ಬೇರೆ ಬರ್ತಾನೆ ಇದೆ. ನಮ್ಮ ಸರ್ಕಾರ ಸಾರ್ವಜನಿಕ ಅಭಿಪ್ರಾಯಗಳನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳುತ್ತೆ. ಇವತ್ತು ಕಾರ್ಯಕರ್ತರು ಏನು ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಏನು ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ, ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಪೊಲೀಸ್ ಇಲಾಖೆ ನಿಶ್ಚಿತವಾಗಿ ಹೆಜ್ಜೆಗಳನ್ನು ಇಡುತ್ತೆ. ಆಕ್ರೋಶಕ್ಕೆ ಧ್ವನಿಯಾಗಿ ಸರ್ಕಾರ ಖಂಡಿತವಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡುತ್ತೆ. ಈಗಾಗಲೇ 9 ಜನರನ್ನ ವಶಕ್ಕೆ ತೆಗೆದುಕೊಂಡಿದ್ದೇವೆ. ಮುಂದಿನ ತನಿಖೆಗಳು ಇನ್ನಷ್ಟು ವಿಸ್ತರಿಸಬೇಕು ಅನ್ನುವಂತ ಕುರಿತಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಮಂಗಳೂರಿಗೆ ಬಂದಿದ್ದಾರೆ. ಈ ತನಿಖೆಗಳನ್ನು ಅತ್ಯಂತ ಚುರುಕುಗೊಳಿಸಿ ಆರೋಪಿಗಳು ಯಾರಿಗೆ ಯಾವ ರೀತಿಯಾದಂತಹ ತಕ್ಕ ಶಿಕ್ಷೆ ಆಗಬೇಕೋ ಅದೇ ರೀತಿಯಾದಂತಹ ಶಿಕ್ಷೆಯನ್ನ ಮಾಡಲಿಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನು ಕೂಡ ಖಂಡಿತ ನಾವು ಮಾಡ್ತೇವೆ. ನಾನು ಹಿಂದೂ ಸಂಘಟನೆಯ ಮುಖಾಂತರವೇ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದಂತವನು. ಆವತ್ತಿನ ನೋವುಗಳ ಮುಖಾಂತರವೇ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತ ನನಗೆ ಆ ಕಾರ್ಯಕರ್ತರ ಭಾವನೆಗಳು, ಸಹಜವಾಗಿರುವಂತಹ ಆಕ್ರೋಶ ಇದೆಲ್ಲದೂ ಕೂಡ ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ನೇರವಾಗಿ ಮತ್ತು ಅಧಿಕಾರದಲ್ಲಿ ಇದ್ದುಕೊಂಡು ಎಲ್ಲದನ್ನು ಕೂಡ ನೋಡ್ತಾನೆ ಇದ್ದೇವೆ. ಒಬ್ಬ ಕಾರ್ಯಕರ್ತನನ್ನ ಕಳೆದುಕೊಂಡಾಗ ನಮಗೆ ಆಗುವಂತ ನೋವುಗಳು ಸಹಜವಾಗಿದ್ದೇ ಇದೆ. ಖಂಡಿತ ಈ ನೋವಿಗೆ ಆ ಕುಟುಂಬದವ್ರ ಜೊತೆಗೆ ನಾವು ಇದ್ದೇ ಇದ್ದೇವೆ. ಆ ಕುಟುಂಬಕ್ಕೆ ಯಾವ ರೀತಿ ಆ ಕುಟುಂಬದ ಜೊತೆಗೆ ಇಡೀ ಸಂಘಟನೆ ಸಮಾಜವಾಗಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ಕಾರ್ಯಕರ್ತರ ಜೊತೆಗೆ ಪ್ರಮುಖರ ಜೊತೆಗೆ ಸೇರ್ಕೊಂಡು ಆ ಕುಟುಂಬದ ಜೊತೆಗೂ ಕೂಡ ನಾವು ನಿಲ್ತೇವೆ. ಮತ್ತು ಮುಂದೆ ಯಾವ ರೀತಿ ಇದಕ್ಕೆ ತಕ್ಕ ಶಿಕ್ಷೆಯನ್ನ ಮಾಡಬೇಕು, ಬಂದೋಬಸ್ತಿನ ವಿಷಯದಲ್ಲಿ ಇರ್ಬೋದು, ಜಿಲ್ಲೆಯ ಶಾಂತಿಯನ್ನ ಕಾಪಾಡಿಕೊಳ್ಳಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲದನ್ನು ಕೂಡ ಹಿರಿಯ ಅಧಿಕಾರಿಗಳ ಜೊತೆಗೆ, ಜಿಲ್ಲಾಧಿಕಾರಿಗಳ ಜೊತೆಗೆ ಇವತ್ತು ಮತ್ತು ನಾಳೆ ನಾನು ಕೂತು ಇಲ್ಲೇ ಅದೆಲ್ಲದನ್ನು ಕೂಡ ಮಾಡೋನಿದ್ದೇನೆ. ಮುಖ್ಯಮಂತ್ರಿಗಳಿಗೆ ನಿರಂತರವಾದ ಸಂಪರ್ಕದಲ್ಲಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.